ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಆಶ್ರಯದಲ್ಲಿ ನಡೆದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಗರದ ನೆಹರು ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ತೆಲಿಕೆದ ಬುಳ್ಳಿ, ದೇವದಾಸ್ ಕಾಪಿಕಾಡ್ ಸೇರಿದಂತೆ ಎಲ್ಲ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ದೇವದಾಸ್ ಕಾಪಿಕಾಡ್ ಮಾತನಾಡಿ, ಈ ಸೌಹಾರ್ದಯುತ ಕ್ರಿಕೆಟ್ ಎಲ್ಲರ ಬಾಳಲ್ಲಿ ಬೆಳಕನ್ನ ಕಾಣುವಂತಾಗಬೇಕು. ಇಡೀ ತುಳು ಸಿನಿಮಾ ರಂಗವೇ ಒಂದೇ ಎಂಬಂತೆ ಈ ಪಂದ್ಯಾಟ ಕಾರಣವಾಗಬೇಕು ಅಂತ ಶುಭ ಹಾರೈಸಿದ್ರು. ಸೋಲು ಗೆಲುವು ಒಂದೇ ನಾಣ್ಯದ ರಡ್ಡು ಮೋನೆ ಇನಿ ಗೆಂದಲೇ ಎಲ್ಲೇ ನಮ್ಮ ಇನಿ ಸೋತಲೆ ಎಲ್ಲೇ ನಮ್ಮ ಗೆಂದಿರಲೇ ಆ ಗೆಂದೊಳೆ ಪಂಪಿನ ಛಲ ನಮ್ಮ ಪಡು ನಮ್ಮ ಗೆಂದೊಡನೆ ತುಂಬೋಯಿ ಮಾತೆಲ್ಲ ಪ್ರೀತಿಡು ವಿಶ್ವಾಸಡು ಒಟ್ಟುಗುಪ್ಪುಗ ಸಿನಿಮಾ ರಂಗ ತುಳು ಭಾಷೆ ಬಳಿಯೋಡುನಾಡ ಇಂಚಿನ ಕಾರ್ಯಕ್ರಮ ಭಾರಿ ಅಗತ್ಯ. ಇನಿ ಈ ಟೀಮನ್ನು ಜೊತೆಲ್ಲ ಯಾರು ಅಭಿನಂದನೆ ಸಲ್ಲಿಸೋದು. ಇನ್ನು ಬಳಿಕ ನವರಸ ನಾಯಕ ಭೋಜರಾಜ್ ವಾಮಂಜೂರು ಮಾತನಾಡಿ, ಎಲ್ಲರ ಮನಸ್ಸನ್ನ ಒಂದುಗೂಡಿಸುವ ಕಾರ್ಯ ಈ ಪಂದ್ಯಾಟದ ಮೂಲಕ ನಡೆಯುತ್ತದೆ. ಇದರಿಂದ ಇಡೀ ಚಿತ್ರರಂಗವೇ ಒಟ್ಟಾಗುತ್ತೆ ಎಂದು ಎಲ್ಲಾ ಕ್ರೀಡಾಳುಗಳಿಗೆ ಶುಭ ಕಾಮನೆಗಳನ್ನು ತಿಳಿಸಿದರು. ಈ ಸ್ಪೋರ್ಟ್ಸ್ ಮೂಲಕ ಒಟ್ಟಿಗೆ ಸೇರವನ್ನ ಪುರ್ಲ ಕೆಲಸ ಮಾಡ್ಕೊಂಡ್ಲೇರಿ ನಮ್ಮ ಮೊನ್ನೆ ಅಂಚೆ ಕಿಶೋರನ್ನೇ ಮಾತ್ರ ಟೀಮ್ದ ಕೇಳ ನಮ್ಮ ಶರತನ್ನೇ ಮಾತ್ರ ಎಲ್ಲ ಒಟ್ಟಿಗೆ ಈ ಸೇರಾದ ಈ ಪುರ್ಲದ ಗುಬ್ಬದ ಒಟ್ಟಿಗೆ ಮನಸ್ಸನ್ನು ಒಂಜಿ ಮಾಡ್ಕೊಂಡಂಚಿನ ಈ ಪೊರ್ಲದ ಈ ಗುಬ್ಬು ಸ್ಪೋರ್ಟ್ಸು ನಡ್ತೊಂದು ಮಾತೆಲ್ಲ ಸ್ಪೋರ್ಟ್ಸ್ ಹಿನ್ನೆಲೆ ಸ್ಪೋರ್ಟ್ಸ್ ಗೆಂದಿಲೆ ಮಾತೆಲ್ಲ ನಮ್ಮ ಮಕ್ಕಳು ನಮ್ಮ ಕಲಾವಿದರು ನಮ್ಮ ಫ್ಯಾಮಿಲಿ ಮಕ್ಕಳು ಮಾತೆಲ್ಲ ಹಿನ್ನೆಲೆ ಮಾತೆಲ್ಲ ಗೆಂದಿಲೆ ಐದೊಟ್ಟಿಗೆ ಮಾತೆಲ್ಲ ಮನಸ್ಸಿನ ಗೆಂದಿಲೆ ಬಂದು ಎರಡು ಮಾತು. ಇದೇ ವೇಳೆ ಈ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರ ಮುಖ್ಯ ಪ್ರಾಯೋಜಕರಾದ ನಂದಿನಿಯ ಮಾರ್ಕೆಟಿಂಗ್ ಆಫೀಸರ್ ಆದ ಎಂ ರವಿ ಮಾತನಾಡಿ, ತುಳು ಚಿತ್ರರಂಗದ ತಂತ್ರಜ್ಞರು ಹಾಗೂ ನಟರು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತೋಷದ ಸಂಗತಿ. ಇದು ಇಂದಿನ ಪೀಳಿಗೆಯ ಯುವ ಜನತೆಗೆ ಮಾದರಿಯಾಗಬೇಕು ಅಂತ ತಮ್ಮ ಹಾರೈಕೆಗಳನ್ನು ತಿಳಿಸಿದರು. ಟೀಮ್ ಇದಾರೆ, ಎಲ್ರಿಗೂ ಪ್ರೈಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಯಾರು ಗೆಲ್ಲಿ ಯಾರು ಸೋಲ್ಲಿ ನಾವು ಆಟ ಆಡಿ ಒಳ್ಳೆಯವರಾಗುವ, ಅವರ ಸ್ನೇಹಿತರಾಗಿರುವ, ಸೊ ಒಬ್ರು ಒಂದು ವಿಜೇತರಾಗಿ ಒಂದು ಟ್ರೋಫಿಯನ್ನ ತಗೊಂಡು ನಾವು ಮನೆಗೆ ಹೋಗುವ. ಆದರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ನಿಮ್ಮ ಈ ಒಂದು ಪ್ರೇರಣೆ ಯಾವಾಗಲೂ ನಮ್ಮೊಂದಿಗೆ ಇರಲಿ. ಇನ್ನು ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಅಧ್ಯಕ್ಷರಾದ ಮೋಹನ್ ಕೊಪ್ಪಳ ಮಾತನಾಡಿ, ಈ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4 ನಡೆಯಬೇಕಾದ್ರೆ ಅನೇಕರು ನಮಗೆ ಸಹಕಾರವನ್ನ ನೀಡಿದ್ದಾರೆ. ಪ್ರತಿ ಸಮಯದಲ್ಲಿ ನಮಗೆ ಸಲಹೆಗಳನ್ನ ನೀಡುತ್ತಾ ಬಂದಿದ್ದಾರೆ ಅಂತ ತಿಳಿಸಿದ್ರು. ಮ್ಯಾಚ್ ಮಾಡ್ತಾರೆ, ಅವಕಾಶ ಮಾಡಿಕೊಡ್ತೀರಾ ಸಪೋರ್ಟರ್ಸ್ ಅಂಚನೆ ಕ್ಯಾಟ್ಕದ ಪದಾಧಿಕಾರಿಗಳಿಗೆ ಪೂರ್ವಗಳ ಯಾನು ಸೋಲೈತದು ಸಣ್ಣ ಸಣ್ಣದು ಎನ್ನ ರಡ್ಡು ಪಾತ್ರನು ಮುಗಿಯುತ್ತದೆ. ಇದೇ ವೇಳೆಯಲ್ಲಿ ಪಂದ್ಯದ ಎಲ್ಲ ಆಟಗಾರರು ಆಟದ ತೀರ್ಮಾನಕ್ಕೆ ಬದ್ಧರಾಗಿರ್ತೇವೆ ಎಂದು ಪ್ರಮಾಣ ವಚನ ಸಲ್ಲಿಸಿ ಬಳಿಕ ಗಣ್ಯರು ಎಲ್ಲ ಕ್ರೀಡಾಳುಗಳಿಗೆ ಶುಭ ಹಾರೈಸಿ ಬಳಿಕ ಪಂದ್ಯಾಟವನ್ನ ಆಡುವ ಮೂಲಕ ಕ್ರೀಡಾಂಗಣಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4ರಲ್ಲಿ 9 ತಂಡಗಳಿದ್ದು ತುಳು ಚಿತ್ರರಂಗದ ನಾಯಕ ನಟರು, ತಂತ್ರಜ್ಞರು ಸೇರಿದಂತೆ ಲೀಗ್ ಮಾದರಿಯಲ್ಲಿ ಪಂದ್ಯಾಟ ನಡೆಯಿತು. ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ಪ್ರಕಾಶ್ ಶೆಟ್ಟಿ ಧರ್ಮನಗರ, ಲಯನ್ ಕಿಶೋರ್ ಡಿ ಶೆಟ್ಟಿ, ಕೋಶಾಧಿಕಾರಿ ವಿಶ್ವಾಸ್ ಗುರುಪುರ, ಕ್ರೀಡಾ ಕಾರ್ಯದರ್ಶಿ ಶರತ್ ಪೂಜಾರಿ, ಧನರಾಜ್ ಕದ್ರಿ, ಸ್ಥಾಪಕಾಧ್ಯಕ್ಷರಾದ ಅಶ್ವಿನಿ, ಗೋಕುಲ್ ಕದ್ರಿ, ಕಿಶೋರ್ ಕೊಟ್ಟಾರಿ ಹಾಗೂ ಎಲ್ಲಾ ತಂಡದ ಮಾಲಕರು ಹಾಗೂ ನಾಯಕರು ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿ4 ನ್ಯೂಸ್ 24/7 ಮಂಗಳೂರು.